ಮಂಜೇಶ್ವರದಲ್ಲಿ ಕಾಮ್ರೇಡ್ ಎಂ ರಾಮಪ್ಪ ಮಾಸ್ಟರ್ ಅವರ 35ನೇ ಸಂಸ್ಮರಣಾ ಸಮ್ಮೇಳನ. ಮಂಜೇಶ್ವರದ ಅಭಿವೃದ್ಧಿಯ ಹರಿಕಾರ, ತುಳುನಾಡಿನ ಕಮ್ಯುನಿಸ್ಟ್ ಚಳುವಳಿಯ ಅಗ್ರಗಣ್ಯ ನೇತಾರ ಹಾಗೂ ಮಂಜೇಶ್ವರದ ಮಾಜಿ ಶಾಸಕ ಕಾಮ್ರೇಡ್ ಎಂ ರಾಮಪ್ಪ ಮಾಸ್ಟರ್ ಅವರ 35ನೇ ಸಂಸ್ಮರಣಾ ಸಮ್ಮೇಳನವು ಮಂಜೇಶ್ವರದ ಥೋಮಸ್ ಸಭಾಂಗಣದಲ್ಲಿ ಶ್ರದ್ಧಾ ಭಕ್ತಿಯಿಂದ ಜರುಗಿತು. ಸಿಪಿಐ ಹಿರಿಯ ನಾಯಕ ಎಸ್ ರಾಮಚಂದ್ರ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಕಾರ್ಯಕ್ರಮವನ್ನು ರಾಜ್ಯ ಸಮಿತಿ ಸದಸ್ಯ ಟಿ ಕೃಷ್ಣನ್ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ರಾಮಪ್ಪ ಮಾಸ್ಟರ್ ಅವರು ನಮ್ಮ ಸಂಘಟನಾ ಚಟುವಟಿಕೆಗಳಿಗೆ ನಿರಂತರವಾಗಿ ಸಲಹೆ ಮತ್ತು ಪ್ರೋತ್ಸಾಹ ನೀಡುತ್ತಿದ್ದರು. ಅವರ ಮಾರ್ಗದರ್ಶನದಂತೆಯೇ ನಾವು സാഗുತ್ತಿದ್ದೆವು ಎಂದು ಹಳೆಯ ನೆನಪುಗಳನ್ನು ಮೆಲುಕು ಹಾಕಿದರು. സംഘടനാ പ്രവർത്തനത്തിന് വരുമ്പോൾ സഖാവ് രാമപ്പ മാഷെ കണ്ടു മാത്രമേ ഞങ്ങൾ എൻ്റെ മറ്റ് കാര്യങ്ങളെല്ലാം ആലോചിച്ച് മാത്രമേ ചെയ്യാറുള്ളൂ. ആ സ്കൂളിനടുത്ത് ആ വീട്ടിൽ അദ്ദേഹത്തെ കണ്ട് ഉപദേശങ്ങളൊക്കെ ചോദിച്ച് മാഷ് പറഞ്ഞു തരുന്ന കാര്യങ്ങൾക്കനുസരിച്ച് ഞങ്ങൾ പരിപാടികളുമായി പോകുന്ന രീതിയാണ് ഉണ്ടായിരുന്നത്. അപ്പം അങ്ങനെയുള്ള ബന്ധങ്ങൾ മാത്രമാണ് നമ്മൾ ವ್ಯಕ್ತಿಪರമായിട്ടുള്ള ബന്ധങ്ങളുള്ളത്. ಅಧ್ಯಕ್ಷತೆ ವಹಿಸಿದ್ದ ಎಸ್ ರಾಮಚಂದ್ರ ರವರು ಮಾತನಾಡಿ, ರಾಮಪ್ಪ ಮಾಸ್ಟರ್ ಅವರ ಜೀವಿತಾವಧಿಯಲ್ಲಿ ಅವರ ಒಡನಾಡಿಯಾಗುವ ಸೌಭಾಗ್ಯ ನನಗೆ ದೊರೆತಿತ್ತು. ಮಂಜೇಶ್ವರದ ಜನತೆಯ ಮನಸ್ಸಿನಲ್ಲಿ ಅವರು ಎಂದಿಗೂ ಅಚ್ಚಳಿಯದ ಜನನಾಯಕನಾಗಿ ಉಳಿಯಲಿದ್ದಾರೆ ಎಂದು ಗುಣಗಾನ ಮಾಡಿದರು. ಒಂದೇ ನನ್ನೊಟ್ಟಿಗೆ ಒಂದು ಒಡನಾಡಿಯಾದ ಕೊಂಚ ಅವಕಾಶದಲ್ಲ ಸಿಕ್ಕಿದೆ. ನಾನು ಅಂಚಾದ ಬಾಕಿ ವಿಷಯದ ಪಣಂದೆ ಅರಣ ಬಗೆತ್ತಿ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಜಿಲ್ಲಾ ಸಮಿತಿ ಸದಸ್ಯ ಜಯರಾಮ್ ಬಲ್ಲಂಗುಡೆಲ್, ರಾಮಕೃಷ್ಣ ಕಡಂಬಾರ್, ಜಿಲ್ಲಾ ಮೋಟಾರ್ ಯೂನಿಯನ್ ಅಧ್ಯಕ್ಷ ಮುಸ್ತಫಾ ಕಡಂಬಾರ್, ಲೋಕಲ್ ಕಾರ್ಯದರ್ಶಿ ಶ್ರೀಧರ್ ಆರ್ಕೆ, ಹರೀಶ್ ಕೆಆರ್ ಹಾಗೂ ಗಂಗಾಧರ ಕೊಡ್ಡೆ ಉಪಸ್ಥಿತರಿದ್ದರು. ಕಾರ್ಯಕ್ರಮಕ್ಕೆ ಅಜಿತ್ ಲಾಲ್ಬಾಗ್ ಸ್ವಾಗತ ಕೋರಿದರು ಮತ್ತು ಶ್ರೀಧರ ಆರ್ಕೆ ವಂದನಾರ್ಪಣೆ ಮಾಡಿದರು.